ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಡ್ ಅಟನೆ ಮಲ್ತಿನ ದೇಶದ 71ನೇ ಸ್ವಾತಂತ್ರ್ಯೋತ್ಸವಡ್ ಶಾಲಾ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಸಂದೇಶ ಕುರಿಯರು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ. ಇಂದು ನಮ್ಮ ದೇಶದ 79ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಇವತ್ತು ಬೆಳಿಗ್ಗೆ ದಗಣಿಯ ಕೆಂಪುಕೋಟೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಭಾರತದ 140 ಕೋಟಿ ಜನರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಎಲ್ಲಾ ಕಡೆಯೂ ಕೂಡ ತ್ರಿವರ್ಣ ಧ್ವಜ ರಾರಾಜಿಸುತ್ತಿದ್ದು ನಮ್ಗೆಲ್ಲರಿಗೂ ಕೂಡ ಬಹಳ ಖುಷಿ ತರತಕ್ಕಂಥ ವಿಚಾರ. ನಮ್ಮ ದೇರಳಕಟ್ಟೆಯ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬಹಳ ಮುಖ್ಯವಾಗಿ ಈ ಒಂದು ಸ್ವಾತಂತ್ರ್ಯೋತ್ಸವದ ಆಚರಣೆಗೆ ಅಥವಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ದೊರಕಿಸಿಕೊಟ್ಟಂತಹ ನಮ್ಮೆಲ್ಲರ ಆ ಹಿರಿಯ ಚೇತನಗಳನ್ನ ಯಾರೆಲ್ಲ ಈ ಒಂದು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ತ್ಯಾಗ ಬಲಿದಾನ ಎಲ್ಲ ಮಾಡಿರ್ತಕ್ಕಂಥ ಎಲ್ಲ ಆ ದಿವ್ಯ ಚೇತನಗಳನ್ನ ಸ್ಮರಿಸುತ್ತಾ ಬಹಳ ಮುಖ್ಯವಾಗಿ ಇವತ್ತು ಆಗಸ್ಟ್ 15 1947ರಂದು ನಮಗೆ ಸ್ವಾತಂತ್ರ್ಯ ನಾವು ಪಡೆದಂತಹ ದಿನ. ಆ ಸಂದರ್ಭದಲ್ಲಿ ಅದರ ಹಿಂದೆ ಎಷ್ಟು ಜನ ಈ ಒಂದು ಸ್ವಾತಂತ್ರ್ಯವನ್ನ ಬ್ರಿಟಿಷರ ದಾಸ್ಯದಿಂದ ಪಡೆಯಬೇಕಾದ್ರೆ ಯಾವ ರೀತಿಯಾದ ಹೋರಾಟ ಪ್ರತಿಭಟನೆ ರಕ್ತವನ್ನ ನೀಡುವುದರ ಮೂಲಕ ಆ ರೀತಿಯಾದ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ದೇಶದಾದ್ಯಂತ ಮಾಡಿರುವುದರಿಂದ ನಾವು ಇವತ್ತು ಬಹಳ ಸುಂದರವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯತೆಯಾಗಿದೆ. ಕಳೆದ 78 ವರ್ಷ 79ನೇ ವರ್ಷದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಮ್ಮೆಲ್ಲ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಮುಂದೆ ಬೆಳೆಯತಕ್ಕಂಥ ಈ ಸಮಾಜದ ಸತ್ಪ್ರಜೆಗಳಾಗಿ ಒಟ್ಟು ನಮ್ಮ ಹಿರಿಯರು ಹೇಳಿದಂತೆ ಭಾರತ ಅಂತ ಹೇಳಿದ್ರೆ ವಿವಿಧತೆಯಲ್ಲಿ ಏಕತೆ ಇರತಕ್ಕಂಥ ರಾಷ್ಟ್ರ. ಇವತ್ತು ಇಡೀ ವಿಶ್ವದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಇದ್ದುಕೊಂಡು ಇಡೀ ವಿಶ್ವವು ಭಾರತದ ಕಡೆ ನೋಡತಕ್ಕಂಥ ಸನ್ನಿವೇಶವು ಇವತ್ತು ಸೃಷ್ಟಿಯಾಗಿದೆ. ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಹಿರಿಯರು ಮಾಡಿದಂತಹ ಆ ಒಂದು ತ್ಯಾಗ ಬಲಿದಾನದ ಸಂಕೇತವಾಗಿದೆ. ಇವತ್ತು ನಮ್ಮ ಮಹಾತ್ಮ ಗಾಂಧೀಜಿಯವರು, ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು, ನಮ್ಮ ಬಾಲಗಂಗಾಧರ್ ತಿಲಕ್ ಅವರು, ನಾನಾ ಲಜಪತ್ ರಾಯ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನಮ್ಮ ಭಗತ್ ಸಿಂಗ್, ನಮ್ಮ ವೀರ ಸಾವರ್ಕರ್, ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮ, ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ಈ ಭಾಗದ ಉಳ್ಳಾಲದ ಪ್ರಥಮ ಬಾರಿಗೆ ಈ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನ ಪೋರ್ಚುಗೀಸರ ವಿರುದ್ಧ ತೋರಿಸಿಕೊಟ್ಟಂತ ಉಳ್ಳಾಲದ ರಾಣಿ ಅಬ್ಬಕ್ಕ. ಈ ರೀತಿಯಾಗಿ ನಾವು ಪಟ್ಟಿ ಮಾಡಿದ್ರೆ ಸಾವಿರಾರು ಜನರ ಪಟ್ಟಿಯನ್ನು ನಾವು ತೆಗೆಯಬಹುದು. ಅದನ್ನು ಕೂಡ ಸ್ಥಳೀಯವಾಗಿ ಕೂಡ ಅಷ್ಟೇ ಜನರು ಕೂಡ ತಮ್ಮ ಹೋರಾಟವನ್ನು ಮಾಡಿರುವುದರಿಂದ ಇವತ್ತು ನಮಗೆ ಸ್ವಾತಂತ್ರ್ಯವು ಪಡೆದಿದೆ, ಸ್ವಾತಂತ್ರ್ಯ ದೊರಕಿದೆ. ಒಟ್ಟಿನಲ್ಲಿ ಈ ಸ್ವಾತಂತ್ರ್ಯ ದೊರಕಿದ ತಕ್ಷಣ ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಮಾಡುವುದನ್ನು ಏನು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿದೆ ಅದನ್ನ ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದಾಗ ದೇಶವು ಮತ್ತಷ್ಟು ಬಲಿಷ್ಠ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಈ ಶಾಲೆಯ ಮತ್ತೆಲ್ಲ ಮಕ್ಕಳು ಮತ್ತು ಎಲ್ಲ ಯುವಜನತೆ ರಾಷ್ಟ್ರದ ಚಿಂತನೆಯನ್ನ ದೇಶಭಕ್ತಿಯನ್ನ ನಾವು ಕೇವಲ ಸ್ವಾತಂತ್ರ್ಯ ದಿವಸ ಇಡೀ ಬಂದು ಕೇವಲ ಫ್ಲಾಗ್ ಅನ್ನ ಇದು ಮಾಡುವುದಲ್ಲ, ಅದು ನಿತ್ಯ ನಿರಂತರವಾಗಿ ನಮ್ಮಲ್ಲಿ ಒಂದು ಕಡೆ ನಮಗೆ ದೇಶ ಮೊದಲು ಎಂಬ ಚಿಂತನೆಯ ಮೂಲಕ ನಾವೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಬಲಿಷ್ಠವಾದ ಭಾರತ ನಿರ್ಮಾಣ ಆಗಲಿಕ್ಕೆ
ಸಾಧ್ಯತೆ ಇದೆ. ನಾನು ಯಾವತ್ತೂ ಕೂಡ ಹೇಳುವಂತದ್ದು, ಈ ದೇಶದ ಎರಡು ಕಣ್ಣುಗಳು ಯಾರು ಅಂತ ಕೇಳಿದ್ರೆ ಆ ಒಂದು ಗಡಿ ಭಾಗದಲ್ಲಿ ನಮ್ಮೆಲ್ಲರನ್ನ ಕಾಯುತ್ತಿರತಕ್ಕಂತ ನಮ್ಮ ವೀರ ಯೋಧರು ಮತ್ತು ನಮಗೆ ಅನ್ನ ನೀಡತಕ್ಕಂತ ರೈತರು, ಎರಡು ವರ್ಗಗಳವರಿಗೆ ನಾವು ನಿಜವಾಗಿಯೂ ಕೂಡ ಯಾವತ್ತೂ ಕೂಡ ಶ್ರಮಿಕನ ಆಗಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಒಟ್ಟು ನಮ್ಮ ವ್ಯವಸ್ಥೆಗೆ ಅವರು ಕೂಡ ಕಾರಣವಾಗಿದ್ದಾರೆ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಹಳ ಪ್ರೀತಿಯಿಂದ, ಸಹೋದರತೆಯಿಂದ, ಶಾಂತಿಯಿಂದ ಈ ದೇಶವನ್ನ ಯಾವ ರೀತಿ ನಾವು ಮುನ್ನಡೆಸಬಹುದು ಎಂಬುದನ್ನು ಕೂಡ ನಾವೆಲ್ಲರೂ ಕೂಡ ಆಲೋಚನೆ ಮಾಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ಸದೃಢವಾದ ಭಾರತವನ್ನ ಕಟ್ಟುವಂತದ್ದು, ಭಾರತ ದೇಶವನ್ನ ಕಟ್ಟುವಂತ ಅಂತ ಹೇಳಿದ್ರೆ ಈಗ ನಾವು ನಮ್ಮ ಮನೆ, ನಮ್ಮ ಪರಿಸರ, ನಮ್ಮ ಒಟ್ಟು ಆ ಸಮಾಜದ ವ್ಯವಸ್ಥೆಗೆ ಯಾವುದೇ ರೀತಿಯ ಧಕ್ಕೆ ದೃಢವಾದ ದೇಶದ ಅಥವಾ ನಮ್ಮ ಈ ಭಾರತ ಮಾತೆಯ ಒಂದು ಅಭಿವೃದ್ಧಿ ಕೂಡ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ದಿಶೆಯಲ್ಲಿ ಸಾಗೋಣ ಅಂತ ಹೇಳ್ತಾ, ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ರಾಜ್ಯ ಸರ್ಕಾರ ಇರ್ಬೋದು, ಬೇರೆ ಬೇರೆ ಯೋಜನೆಗಳ ಜನಪರ ಯೋಜನೆಗಳನ್ನು ಇರ್ತವೆ. ಆ ಯೋಜನೆಗಳನ್ನು ಕೂಡ ಆ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಯುವ ಜನತೆ ಕೂಡ ಮಾಡಿದಾಗ ಮತ್ತಷ್ಟು ನಮ್ಮ ದೇಶದ ಅಥವಾ ರಾಜ್ಯದ ಒಟ್ಟು ಏನು ಅಭಿವೃದ್ಧಿ ಚಿಂತನೆಗಳಿದೆ ಅದೆಲ್ಲವೂ ಕೂಡ ನಮಗೆ ತಿಳಿಕೆ ಸಾಧ್ಯತೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಯಾವ ರೀತಿ ನಾವು ಇವತ್ತು ಈ ಒಂದು ತ್ರಿವರ್ಣ ಧ್ವಜವನ್ನ ಹಿಡಿದು ಕುಪ್ಪಳಿಸತಕ್ಕಂತ ಬಹಳ ಸಂತೋಷದಿಂದ ವಿಜೃಂಭಿಸುವಂತ ಈ ಸಂದರ್ಭ ನಿಜವಾಗಿಯೂ ಕೂಡ ಇದು ನಮ್ಮ ಬಹಳ ಒಂದು ಐತಿಹಾಸಿಕವಾದಂತಹ ದಿನ, ಆಗಸ್ಟ್ 15. ಆದ್ರಿಂದ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ಆಚರಿಸುವುದರ ಮೂಲಕ ಒಟ್ಟಾಗಿ ಈ ದೇಶದ ಅಭಿವೃದ್ಧಿಯ ಚಿಂತನೆಯನ್ನ, ದೇಶಭಕ್ತಿಯನ್ನ ಮತ್ತಷ್ಟು ಉದ್ದೀಪನಗೊಳಿಸುವುದರ ಮೂಲಕ ನಮ್ಮ ಆವೇನು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಅದನ್ನು ಗೌರವಿಸತಕ್ಕಂತ ಕೆಲಸವನ್ನ ಮಾಡುವಂತದ್ದು. ನಮ್ಮ ಮುಂದೆ ನಮ್ಮ ಮಹಾತ್ಮ ಗಾಂಧೀಜಿಯವರ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನಾವು ಇಟ್ಟಿದ್ದೇವೆ. ನಾನು ಯಾವತ್ತೂ ಹೇಳಲಿಕ್ಕಿದೆ, ಯಾವುದೇ ಒಬ್ಬ ಪುಣ್ಯ ಪುರುಷನ ಭಾವಚಿತ್ರವನ್ನು ಇಟ್ಟು ಅದಕ್ಕೆ ಮುಖಾರವನ್ನು ಹಾಕಿ ಅಥವಾ ಪುಷ್ಪಾರ್ಚನೆ ಮಾಡಿದ ನಮ್ಮ ಕೆಲಸ ಮುಗಿಯುವುದಿಲ್ಲ. ಆ ಪುಣ್ಯಾತ್ಮರು ಯಾವ ರೀತಿ ತಮ್ಮ ಜೀವನವನ್ನು ಸಾಗಿಸಿದ್ದಾರೆ ಅಥವಾ ಅವರು ಯಾವ ರೀತಿ ತಮ್ಮ ಕೊಡುಗೆಯನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಅದರ ಸ್ವಲ್ಪ ಅಂಶವನ್ನಾದ್ರೂ ಕೂಡ ನಾವು ಕೂಡ ಅದನ್ನ ಪಾಲನೆ ಮಾಡಬೇಕು. ಆದಾಗ ಮಾತ್ರ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥ ಬರ್ತದೆ ಅಂತ ಹೇಳ್ತಾ, ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಒಂದೇ ಮಕ್ಕಳ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳ್ತಾ, ನಾವು ದಿನನಿತ್ಯ ಮಾಡತಕ್ಕಂತ ಏನೇನು ಒಳ್ಳೆಯ ಕೆಲಸಗಳಿದೆ ಅದಕ್ಕೆಲ್ಲ ಕೂಡ ಸರ್ವಶಕ್ತ ಭಗವಂತನ ಆಶೀರ್ವಾದವನ್ನು ಕೂಡ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ನಮ್ಮ ಪುಟಾಣಿ ಮಕ್ಕಳು ಎಷ್ಟು ಚಂದದಲ್ಲಿ ಆ ಒಂದು ಅವರ ಮಾತುಗಳನ್ನ ಆಡಿದ್ರು. LKG UKG ಮಕ್ಕಳು ಮಾತಾಡುವುದು ಅಂತ ಹೇಳಿದ್ರೆ ಅದು ಬಹಳ ಖುಷಿ. ಅವರು ತಪ್ಪು ಮಾತಾಡ್ಲಿ ಸರಿ ಮಾತಾಡ್ಲಿ ಹೇಳಲಿಕ್ಕೆ ಒಂದು ಖುಷಿ. ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ನಮ್ಮೆಲ್ಲ ಮಕ್ಕಳು ಕೂಡ ಬಹಳ ಖುಷಿಯಲ್ಲಿ ಈ ಸ್ವಾತಂತ್ರ್ಯದ ಸಂಭ್ರಮಾಚರಣೆ ಆಚರಿಸಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವ ಶುಭಾಶಯ ಸಲ್ಲಿಸ್ತಾ, ಅಲ್ಲಿ ನಮ್ಮ ಶಾಲೆಯ ಪೋಷಕರು ಬಹಳಷ್ಟು ಜನ ಬಂದು ಸೇರಿದ್ದಾರೆ. ಅವರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬರೋ ಭಾರತ್ ಮಾತಾ ಕಿ. ಶಾಲಾ ಸಂಚಾಲಕಿ ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನೈಮಾ ಹಮೀದ್, ಉಪ ಮುಖ್ಯೋಪಾಧ್ಯಾಯರು ರವಿಕುಮಾರ್ ಕೋಡಿ ಕಾರ್ಯಕ್ರಮದ ಮುತಾಲಿಕೆಡಿದ್ದರು. Today is 15th August. We are celebrating Independence Day. I wish you all a very happy Independence Day. The Independence Day is our national festival of India. We got freedom on this day. We remember our freedom fighters on this day. I am proud to be an Indian. I love my country very much. Jai Hind, Jai Bharat. It is our national festival of India. Jai Hind, Jai Hind. My name is Luva, studying in UKG. Today is 15th August. I wish you all happy Independence Day. India got freedom on day 1947. It is our national festival. I love my country. We Ambedkar was made great Indian leader. Born on 14th April 1891,
with quite strength and speaks with purpose. Please welcome our ASPL Urvi from class 9 as she comes forward to share her thoughts with us. सबको मेरा प्रणाम। मैं आपकी उर्वी और मैं 9वीं कक्षा में पढ़ती हूँ। आज मैं स्वतंत्र दिवस के बारे में कुछ बात बताने चाहती हूँ। 15 अगस्त को भारत अपना 79वां स्वतंत्र दिवस मनाने जा रहा है। आजादी के बाद करीब 8 दशकों में हासिल हुई अपनी उपलब्धियों पर गौरवान्वित होने का दिन है। आज आजाद मुल्क के पलों को उत्साह और उमंग के साथ महसूस करने का दिन है। इस राष्ट्रीय त्योहार को हम सब लोग उत्साह और देशभक्ति की भावना के साथ मनाते हैं। इस अवसर पर जगह जगह वाद विवाद एवं राष्ट्र के समक्ष समस्याएं स्वतंत्र दिवस की इस पावन पर्व की आप सभी को ढेर सारा शुभकामनाएं। धन्यवाद। Thank you, Urvi, for those thoughtful and empowering words. Your message truly reflected the voice of our young leaders. India is a land of many languages and every language carries the soul of its people. Up next, bringing the spirit of our land and the pride of our culture, we have Kanishka here to deliver a powerful speech in Kannada, the language of our state, our roots and our heritage. ಶುಭೋದಯ ಎಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಾನಿಂದು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಕೆಲವು ಮಾತುಗಳನ್ನು ಆಡಲು ಬಯಸುತ್ತೇನೆ. ಆಗಸ್ಟ್ 15 ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ದಿನ. 1947 ಆಗಸ್ಟ್ 14ರ ಮಧ್ಯರಾತ್ರಿ ಭಾರತವು sacrificed themselves, their lives, and given independent India to us. Today we are all celebrating throughout the world, India. We are unfurling the flag as a tribute to our great leaders. See children, always education is very important. You are the students. Education is very important. Today's students, tomorrow's citizens. You are having, you should develop the responsibilities. Getting good marks, that is, that you are giving, your parents are feeling proud, your institution will feel proud. Along with that, develop the patriotism among yourself. This has to develop hardly. Each and everyone should show your responsibilities to develop our country and make our country one of the best country in the world. First of all, to develop the patriotism, you should learn to give respect to your parents. Next, automatically that it develops respect towards the parents, teachers, as well as neighbors and the people, those who are living in the society. Those who are giving respect, they are eligible to take respect also. One who develops such a character, automatically the patriotism will develop among you people. Always keep it in our mind. You should develop the unity among the people. What is their responsibilities we are having? How slavery erased from our life, like the same, you should erase the corruption among the people. That is your future responsibility. And by taking care of our surroundings, our society, our nation, we should not harm anything in our nature and show your full responsibility towards the nation. Thank you, Ma'am. Mrs. Naim Hamid, thank you, ma'am. And also, I would like to thank our assistant headmaster, Mr. Ravi Kumar sir. Thank you, sir. And also, I would like to thank our teaching and non-teaching staff and my dear friends and dear parents. Thank you everyone for your gathering. And special thanks for our social club teachers and my dear friends who have